No, 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 no. ಏನಾಯ್ತು ಅಕ್ಕಗೆ ಸರಿ ಗುದ್ದಿಯ ಯಾನ್ಲ ಗುದ್ದಿ ಅಲ್ಪ ಸೊ ಫ್ರೆಂಡ್ಸ್ ಸಮಯಕ್ಕೆ ಬರ್ತಿನಾತೆ ಎಂಟ್ರಿ ತೂಲೆ ಎಂಚ ಉಂಡು ಫುಲ್ ಎಕ್ಸೈಟೆಡ್ ಆಗುಲೆ ಇನ್ನುಲಾತೆ ಫುಲ್ ಎಕ್ಸೈಟೆಡ್ ವೈಟ್ ಕುಲ್ಲುನ್ ಬಂದ್ ಗೊತ್ತಾ ಒಂದಿಜ್ಜಿ ಫಸ್ಟ್ ವೈಟ್ ಕುಲ್ಲುನ ಫಸ್ಟ್ ಡ್ಯಾಶಿಂಗ್ ಕಾರ್ಡ್ ಡ್ಯಾಶಿಂಗ್ ಕಾರ್ಡ್ ಯಾರು ಕೊಕ್ಕಳತೆ ಡ್ರೆಸ್ ಚೇಂಜ್ ಮಲ್ಪೋಡು ಅಂದ ಅಂದ ಚಲೇಗಾ ಟೈಮ್ ಏನ್ ಬೇಗ ಹೋಗ್ಕೊಂಡು ಗೊತ್ತಿದೆ ಐದು ರಬ್ಬರ ಎಂಜಾಯ್ ಮಾಡಿ ಏನಂತಿದ್ದೆ ಅಲ್ಪ ಖುಷಿ ಉಂಟು ದೂರ ಅಂಚಿ ದೂರ ಮೂಲತ ಡ್ರೈ ಗೇಮ್ಸ್ ಕೊಬ್ಬುದಾಯಿ ನಮಕ ವೆಟ್ ಗೇಮ್ಸ್ ಕೊಬ್ಬುಗದೆ ಎಂಕಲ್ ಮಸ್ತ್ ಎಕ್ಸೈಟೆಡ್ ಅಲ್ಲ ಮಸ್ತ್ ಎಕ್ಸೈಟೆಡ್ ಉಳ್ಳೆ ಏ ಬೇಗ ಬೇಗ ಎಂಕಲ್ ಟೈಮ್ ಇಜ್ಜಿ ಫಸ್ಟ್ ಡ್ಯಾಶಿಂಗ್ ಕಾರ್ಡ್ ಬಗ್ಗೆ ಮಸ್ತ್ ಲೈನ್ ಉಂಡು ಸುಮಾರು ಲೈನ್ ಉಂಡು ಯಾನ್ ಬಂದ್ಬಿನ್ ಲಾಸ್ಟ್ ವರ್ಕ ನೆಕ್ ಪೂರ ಲಾಸ್ಟ್ ಅತ್ತು ಅಂಡ ಬೇಗ ಬೇಗ ಖಾಲಿ ಆಪುಣ್ಯ ಸುಮಾರು ಉಂಡ ತವಳು ವೈಶು ಎಂತ ಮ್ಯೂಸಿಕ್ ಬಾಬಿ ಹೌದು ಡ್ಯಾಶಿಂಗ್ ಕಾರ್ಡ್ ಆಡು ಅದ್ನೇ ಜೋರು ಮಾಡಿ ಎಲ್ಲ ಬ್ರೇಕ್ ಎಲ್ಲ ಫೇಲ್ ಆಯ್ತು ಬಿಟ್ಟಿಯೇ ಬ್ರೇಕ್ ಬೇಕಾಗುತ್ತೆ ಈಗ ಒಂದೇ ಚೈನ್ ಅಲ್ವಾ ಒಂದೇ ಚೈನ್ ಗೈಸ್ ಬಿಕಾಸ್ ಬರ್ತೀರಾ ಫ್ರೆಂಡ್ಸ್ ಮ್ಯೂಸಿಕ್ ಫಾರ್ಮ್ ಬಂತು ಸಖತ್ ಆದಿತ್ಯಂದು ಕ್ರೇಜಿ ಸ್ಪಿನ್ ನಾವು ಕ್ರೇಜಿ ಆಗ್ತೀವಿ ಏನಂದೆ ಇನ್ನೊಂದ್ಸಲ ಹೇಳು ನಾವು ಕ್ರೇಜಿ ಆಗ್ತೀವಿ ಎಲ್ಲಿದ್ದಿ ವೈಶು ನೀನು ಅದೊಂದು ಎಂತ ಮ್ಯೂಸಿಕ್ ಹಾರಿ 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 ಬಂದೆ ಇವಾಗ ಇದೊಂಥರ ಸ್ಪಿನ್ ಆಗ್ತೀವಿ ಸೊ ಇಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಬೇಕೀಗ ಅಂದೆ ವಿಕಾಸ್ A few moments later. ಹಾ ಚೆನ್ನಾಗಿ ಆಯ್ತು ಲಿಟ್ರಲಿ ಕ್ರೇಜಿ ಇದೆ ಕ್ರೇಜಿ
ಹೌದೌದು ಥ್ಯಾಂಕ್ ಯು. Hey guys, dragon. Sorry. Ghost house, guys. Actually. No. Warning! Tension, no entry. ಎಂತ ಹೇಳ್ತೀಯಾ? ಮನಸ್ಸಲ್ಪರೆ ಹೋಟೆಲ್ಗೆ ಬಂತ ಯಾನು ಫ್ರೈಡ್ ರೈಸ್ ಆರ್ಡರ್ ಮಾಡ್ತೆ ಕಾಂಡದ ಮದ್ಮೆದ ಡಿನ್ನರ್ ಡಿಜೆ ಮಿನಿಶಿ ನೂಡಲ್ಸ್ ಮಂಚಿಗೆನ ಸೊ ಇತ್ತೆ ರಕರಕ ಮನಸ್ಸು ಮಾಡಿದ್ದು ವಾಟರ್ ಪ್ಲೇನ್ ಮಾಡಿ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ವಾಟರ್ ಗೇಮ್ಸ್ ಗೊಬ್ಬುಡು ಬಂದು ಇಲ್ಲ ಸೊ ಇತ್ತೆ ಮನಸ್ಸಂದು ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಮಸ್ಕಾರ. ನಾವು ಫಸ್ಟ್ ಇಲ್ಲಿ ನೋಡಿ ನಮಸ್ಕಾರ. ಇತ್ತೆ ಮನಸ್ಸಂದು ವನಸಾದು ರಡ್ಡು ಜನಲ ಬುಡಿಯರವೆ ವನಸ್ ಅರ್ಧ ವನಸ್ ಮಲ್ತೀನಿ ರಡ್ಡು ಜನ ಪಾರ್ಸಲ್ ಒಂದು ಯಾನ್ ಪದ ಬತ್ತೀನಿ ಅವಳ ಬೊಕ್ಕ ಇತ್ತೆ ದಾದ ಪಂಡ ವಾಟರ್ ಆಕ್ಟಿವಿಟೀಸ್ ಉಂಡು. ಸೊ ಅಲ್ಪ ಪೋದು ನಮ್ಮ ಎಂಜಾಯ್ ಮಲ್ಪುಗ ನೀರು ಮುರ್ಕುಗ ಬಲೆ Guys, 15 minutes and wave will start happen. ಅವ್ರು ನೋಡ್ತಾರಂತೆ ಸ್ವಲ್ಪ
ಅಲ್ಲಿ ಬಟ್ಟೆ ಹೋಗಲ್ಲ ಅವ್ರದ್ದು ಇದ್ರ ತರ ಚೊಟ್ರ ತರ ಐತೆ ಅದು ತಿಂಗಲ್ಲೇ ಒಂದೇ ತರ ಇರುತ್ತೆ. ಉಲ್ಟಾ ಹಾಕ್ಬೇಕು ಕಾಣಲ್ಲ ಬಿಡಿ ಅವ್ರು ವೆಯ್ಟ್ ಇಲ್ಲ ಅವ್ರು ಬರಲ್ಲ. ಜೀವನ ಹೊಸತ್ತು ಚಾಲೆಂಜ್ ಒಂದು ಎಂಕುಲ್ ಅಸೆಪ್ಟ್ ಮಾಡ್ಕೊಂಡಲ್ಲ ಗೈಸ್. ನನಗೆ ಹೋಗ್ಲಿಕ್ಕೆ ಆಗಲ್ಲ, ನನಗೆ ಭಯ ಆಯ್ತು. ಭಯ ಆಯ್ತು ಅವರಿಗೆ, ನಮಗೆಲ್ಲ ಕರಿವೆ ಉಂಟು. ನಾವು ನೆಕ್ಸ್ಟ್ ಟೈಮ್ ನಾನು ಅವರಿಗಿಂತ ದೊಡ್ಡ ರೈಡಲ್ಲಿ ಹೋದ್ವಿ. ಅಲ್ಲಿ ನೋಡಿ ಈಗ ಎಷ್ಟು ಚೆನ್ನಾಗಿ ಉಂಟಲ್ಲ. ಎಂತ ಗೊತ್ತುಂಟಾ, ಆಕ್ಚುಲಿ ಮ್ಯಾಟ್ ತುಂಬಾ ಮಜಾ ಆಯ್ತು. ಇವತ್ತೇ ಮತ್ತೊಂದ್ಸತಿ ಹೋಗ್ತಾ ಇದ್ದೀವಿ. ನೋಡಿ ನಾವು ಹೋದದ್ದು ನೋಡಿ ವಿನೀಶ್ ಕೂಡ ಬರ್ತಿದ್ದಾನೆ ಈಗ. ರೈನ್ ಡಾನ್ಸ್ ಸ್ಟಾರ್ಟ್ ಆಯ್ತು. ಆಕ್ಚುಲಿ ಫಿನಿಶ್ ಆಯ್ತು. GRS ಫ್ಯಾಂಟಸಿ ಪಾರ್ಕ್ ಸೂಪರ್ ಗೈಸ್, ಮಜಾ ಆಯ್ತು. ಇವತ್ತೇ ಅವ್ರು ಹೇಳಿದ್ದಾರೆ ಮನೆಯಲ್ಲಿ ಹೋಗ್ಬೇಕಂತ. ಓಕೆ ಗೈಸ್, ಇದೇ ಬ್ಲಾಗ್ ಇಲ್ಲಿಯೇ ಸ್ಟಾಪ್ ಮಾಡ್ತಾ ಇದ್ದೀವಿ. ಓಕೆ, ವಿ ಲವ್ ಯು, ಬಾಯ್.